ಧಾರಾಕಾರ ಮಳೆ ನಡುವೆ ಉಡುಪಿಯ ಪ್ರಮುಖ ಜಂಕ್ಷನ್ನಲ್ಲಿ ಬೇಕಾಬಿಟ್ಟಿಯಾಗಿ ಬಸ್ ಓಡಿಸಿದ್ದ ಚಾಲಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಧಾರಾಕಾರ ಮಳೆ ನಡುವೆ ಉಡುಪಿಯ ಪ್ರಮುಖ ಜಂಕ್ಷನ್ನಲ್ಲಿ ಬೇಕಾಬಿಟ್ಟೆ ಬಸ್ ಓಡಿಸಿದ್ದ ಚಾಲಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದುರ್ಗಾಂಬ ಬಸ್ನ ಚಾಲಕ ದೇವರಾಜ್ ಅಜಾಗರೂಕತೆಯಿಂದ ಬಸ್ ಓಡಿಸಿದ ಚಾಲಕ. ಆಟೋ ರಿಕ್ಷಾ ಮತ್ತು ಕಾರು ರಸ್ತೆಯಲ್ಲಿ ಟರ್ನ್ ಆಗುತ್ತಿತ್ತು. ಅದನ್ನು ಲೆಕ್ಕಿಸದೆ ತಕ್ಷಣ ಬ್ರೇಕ್ ಹೊಡೆದು ಪೂರ್ತಿ ಬಸ್ ತಿರುಗಿ ನಿಲ್ಲುವಂತೆ ಮಾಡಿದ್ರು. ಒನ್ ವೇಯಲ್ಲಿ ಬಸ್ಸನ್ನು ಚಲಾಯಿಸಿ ದರ್ಪ ತೋರಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಜನಾಕ್ರೋಶಕ್ಕೆ ಕಾರಣವಾಗಿತ್ತು. ವಿಡಿಯೋ ಆಧರಿಸಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಉಡುಪಿಯ ಖಾಸಗಿ ಬಸ್ಗಳ ಅತಿವೇಗ ಸಾರ್ವಜನಿಕ ರಸ್ತೆಯಲ್ಲಿನ ಅಟ್ಟಹಾಸ ಹತೋಟಿಗೆ ಬರಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.